ನನ್ನ ಪ್ರಕಾರ ಜನಸಂಖ್ಯೆಯನ್ನು ನಾವು ಸಂಪರ್ಕಿತವಾಗಿ ಇದನ್ನು ನಮ್ಮ ಜನಸಂಖ್ಯೆ ಏನಿದೆಯಲ್ಲ ಅದು ನಮ್ಮ ದೇಶದ ಸಂಪನ್ಮೂಲ ಶಕ್ತಿಯಾಗಿ ಮಾರ್ಪಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಕೆಲಸ. ಚೈನಾ ಒಂದೇ ಅಂತ ಹೇಳಿತ್ತು, ಈಗ ಯಾಕೆ ಚೈನಾ 3 ಅಂತ ಹೇಳ್ತಾರೆ? ಭಾರತ ಇವತ್ತು ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಭಾರತ ರಾಷ್ಟ್ರ ಯಂಗ್ ಇಂಡಿಯಾ ಅಂತ ಹೇಳ್ತೇವೆ. ಯಾಕೆ ಯಂಗ್ ಇಂಡಿಯಾ? ಇಷ್ಟು ಪರ್ಸೆಂಟ್ ಆಫ್ ದಿ ಯಂಗರ್ ಜನ್ರೇಷನಲ್ಲಿದೆ. ಯಂಗರ್ ಜನ್ರೇಷನ್ ಇಸ್ ದಿ ಸ್ಟ್ರೆಂತ್ ಆಫ್ ದಿಸ್ ಕಂಟ್ರಿ. ಬರುವಂಥ ಸರ್ಕಾರ ಅದನ್ನು ನಾವು ಸಂಪನ್ಮೂಲ ಭರಿತವಾಗಿ ಹ್ಯೂಮನ್ ರಿಸೋರ್ಸ್ ಆಗಿ ಪರಿವರ್ತನೆ ಮಾಡೋ ಜವಾಬ್ದಾರಿ, ಅದಕ್ಕೆ ಯೋಜನೆಗಳು ಹಾಕುವಂಥ ಕೆಲಸ ಇವತ್ತು ಸರ್ಕಾರ. ಅದು ಬಿಟ್ಟು ಇವರ ವೈಫಲ್ಯತೆಯನ್ನು ಜನಸಂಖ್ಯೆ ತೋರಿಸಿದ್ರೆ ಇದು ಯಾವ ಸರ್ಕಾರ? ಒಂದು ಕುಟುಂಬದಲ್ಲಿ ಬಡವರ ಇವತ್ತು ಭಾಳಷ್ಟು ನಾವು ಇದಂತಲ್ಲ. ಯು ಟೇಕ್ ಒನ್ ಎಕ್ಸಾಂಪಲ್ ಔಟ್ ಆಫ್ ಇದು ಯಾಕಂದ್ರೆ ನಿಮಗೆ ನೀವು ಗ್ರಾಮೀಣ ಮಟ್ಟಕ್ಕೆ ಹೋಗಿ ಅಲ್ಲೊಂದು ಅವ್ರು ಇರುವಾಗ ಭಾಳ ಕಷ್ಟದಲ್ಲಿ ಕಟ್ತದ್ದು. ಅವ್ರಿಗೆ 4 ಮಕ್ಕಳಿದ್ದಾರೆ, 4 ಒಳ್ಳೆಯ ಬುದ್ಧಿ ಒಳ್ಳೆಯ ಕ್ಯಾರೆಕ್ಟ್ರಿಂದ ಕಷ್ಟ ದುಡಿತಾರೆ. ದುಡ್ದ ಕಾರಣ ಇವತ್ತು ಅವ್ರ ಎಂಟೈರ್ ಫ್ಯಾಮಿಲಿ ಈಸ್ ಲಿವಿಂಗ್ ಹ್ಯಾಪಿಲಿ. ಸೊ ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ಇದು. ಸರ್ಕಾರ ಏನು ಮಾಡಬೇಕಂತ ಹೇಳಿದರೆ ನಮ್ಮ ಇದ್ದಂಥ ಜನಸಂಖ್ಯೆಯನ್ನು ನಾವು ಹೇಗೆ ದೇಶದ ಮಾನವ ಸಂಪನ್ಮೂಲ ಶಕ್ತಿಯಾಗಿ ಮಾಡಿಕೊಡ್ಬೇಕು, ಅದರ ಸದುಪಯೋಗ ತಗೊಳ್ಬೇಕು. ಅದ್ರ ಮುಖ ಇಡೀ ವಿಶ್ವ ಇವತ್ತು ನಮ್ಮನ್ನು ಯಾಕೆ ಗೌರವ ಕೊಡ್ತದೆ ಅಂತ ಹೇಳಿದರೆ ನಮ್ಮ ಮಂತ್ರಿಗಳನ್ನು ಮುಖ್ಯಮಂತ್ರಿ ಶಾಸಕ ನೋಡಿ ಗೌರವ ಕೊಡೋದಲ್ಲ. ಈ ದೇಶದ ಯೂತ್ ಸ್ಟ್ರೆಂತ್ ಏನಿದೆ ವಿಶ್ವದಲ್ಲಿ, ಇವತ್ತು ಯುವಕರ ಒಂದು ಶಕ್ತಿ ಏನು ಈ ದೇಶದಲ್ಲಿದೆ ಅದರಲ್ಲಿ ನಮ್ಗೆ ಗೌರವ ಸಿಗ್ತದೆ. ಯುವಕರ ಶಕ್ತಿ ಹೇಗೆ ಆಗಿದೆ ನಮಗೆ ವಿಶ್ವದಲ್ಲಿ? ಬಿಕಾಸ್ ಆಫ್ ಪಾಪ್ಯುಲೇಷನ್. ನೀವು ಅದನ್ನು ಸಮರ್ಪಕವಾಗಿ ಆಲೋಚನೆ ಮಾಡೋ ಬದಲು ಇದು ನಮ್ಮ ಸರ್ಕಾರ ಮತ್ತು ನಮ್ಮ ಆಡಳಿತದ ವೈಫಲ್ಯವನ್ನು ನಾವು ಇಟ್ಟುಕೊಂಡು ಜನಸಂಖ್ಯೆ ಅಂತ ತೋರಿಸಿ ಮಾಡಿದರೆ ಚೈನಾಕ್ಕೆ ಆಗುವಂಥ ಪರಿಸ್ಥಿತಿ ನಮಗೆ ಆಗ್ತದೆ. ಚೈನಾ 1 ಅಂತ ಹೇಳಿತ್ತು, ಈಗ ಯಾಕೆ ಚೈನಾ 3 ಅಂತ ಹೇಳ್ತದೆ? ಸೊ ಇದರ ಬಗ್ಗೆ ಯಾರೇ ರಾಜಕೀಯ ವ್ಯಕ್ತಿಗಳು ಮತ್ತು ಯಾರೇ ಮುಖಂಡರು ಏನೇ ಚರ್ಚೆ ಇದರ ಬಗ್ಗೆ ತೀರ್ಮಾನ ಮಾಡೋ ಮೂಲಕ ಇದನ್ನು ಇಟ್ ಶುಡ್ ಬಿ ಡಿಸ್ಕಸ್ಡ್. ಇಂಥ ಸಬ್ಜೆಕ್ಟ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕಾರಿಣಿ ಸಭೆ ಆಯಿತು. ಆಡಳಿತ ಪಕ್ಷದ BJPಯ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಆಚಾರ್ಯ ಭಯಂಕರ ಆಯಿತು. ಸಂಜೆ ನಾವೇನಿಸಿವೇನಬ್ಬ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ದೊಡ್ಡ ಕೊಡುಗೆ ಎಲ್ಲ ಬರ್ಬೋದಂತೇಳಿ ಅಲ್ಲ. ಸಂಜೆ ತೀರ್ಮಾನ ಏನು? ನಾವು ಲವ್ ಜೀವದ ಕಾನೂನು ತರ್ತೇವೆ ಅಂತೇಳಿ. ಹಾಗೆ ಎಲ್ಲಿ ಹೋದವರು ಎಲ್ಲಿದ್ದಾರೆ ಈಗ? ಯಾಕೆ ತರಲಿಲ್ಲ? ಆಗ ಸೀಟ್ ಇರಲಿಲ್ವಾ? UPಯಲ್ಲಿ ಚುನಾವಣೆ ಬರ್ತಂದಿಲ್ಲಿ ಹೊಸ ಸಬ್ಜೆಕ್ಟಾ? ಈ ದೇಶದಾಗೆ ಯಾವುದೇ ವಿಚಾರಗಳು ಮತ್ತು ಇವತ್ತು ಕಾನೂನು ನಿಯಮ ಬರುವಾಗ ಇದು ಶುಡ್ ಪಬ್ಲಿಕ್ ಚರ್ಚೆ ಆಗಬೇಕು. ಅದರ ಮುಂಚೆ ನಾವು ಬ್ಲೈಂಡ್ ಸ್ಟೇಟ್ಮೆಂಟ್ ಕೊಡೋದು ಯಾವುದೇ ಒಬ್ಬ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಅವನ ವ್ಯಕ್ತಿತ್ವಕ್ಕೆ ಶೋಭೆ ಇಲ್ಲ. ಯಾರೇ ಇರಲಿ.